cream, you scream, we'll scream for ice cream, oh baby. ಸೊ ಇಲ್ಲಿ ಎರಡು ಮಕ್ಕಳು ಕೂತ್ಕೊಂಡಿದ್ದಾರೆ. ಅವ್ರೇನು ಹೇಳ್ತಾರೆ, ಅವ್ರಿಗೆ ಐಸ್ ಕ್ರೀಮ್ ಎಷ್ಟು ಇಷ್ಟ ಇದೆ ಅಂತ ನೋಡ್ಕೊಂಡು ಬರೋಣ. ಹಲೋ. ಹಲೋ, ನಿಮ್ಮ ಹೆಸರು? ನಿಲೀಶ. ನಿಶ್ಮಿತಾ. ಏನು ಮಾಡ್ಕೊಂಡಿದ್ದೀರಾ? ಫಸ್ಟ್ ಪಿ ಯು ಕಾಮರ್ಸ್ ಮಾಡ್ಕೊಂಡಿದ್ದೀರಾ. ಸೊ ಐಸ್ ಕ್ರೀಮ್ ಅಂದರೆ ಇಷ್ಟನಾ? ಫೇವ್ರೆಟ್. ಯಾ. ಇಬ್ಬರಿಗೂ ದಿನಕ್ಕೊಂದು ಎಷ್ಟು ಐಸ್ ಕ್ರೀಮ್ ತಿಂತೀರಾ? ಬರ್ಡೇ. ಸೊ ಅವರು ನೀವು 10 ತಿಂತೀರಾ, ಇವ್ರು 10 ತಿಂತಾರೆ? ಓಕೆ, ಹಾಗಾದರೆ ಈ ಕ್ವಶನ್ಸನ್ನು ನಾನು ನಿಮ್ಮ ಹತ್ರನೇ ಕೇಳ್ತೀನಿ. ಸೊ ನಿಮಗೆ ಅಷ್ಟೊಂದು ಇಷ್ಟ ಆಗಿರೋದ್ರಿಂದ ಯಾವ ಐಸ್ ಕ್ರೀಮ್ ತುಂಬ ಇಷ್ಟ? ಟ್ರಿಪಲ್ ಸಂಡೇ ಯಾವ ಕಂಪನಿ? ಐಡಿಯಲ್ಸ್ ಐಸ್ ಕ್ರೀಮ್. ಸೊ ಈಗ ನಿಮ್ಮ ಹತ್ರ ಕೆಲವೊಂದು ಜಿ ಕೆ ಕ್ವಶನ್ಸ್, ಸಿಂಪಲ್ ಕ್ವಶನ್ಸ್. ಯಾವ ಮಂತನ್ನು ಐಸ್ ಕ್ರೀಮ್ ಅಂತ ಸೆಲೆಬ್ರೇಟ್ ಮಾಡಿ? ದಿಸ್ ಮಂತ್ 13th. ಮಾಡ್ತಿದ್ದಾರೆ. ಓಕೆ, ಈ ಮಂತನ್ನು ಐಸ್ ಕ್ರೀಮ್ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಯಾವ ದಿನ ಅಂತ ಹೇಳಿ? ಐಸ್ ಕ್ರೀಮ್ ಡೇ. ಯಾವ ಡೇ? ವಿಚ್ ಡೇ? ಐ ಡೋಂಟ್ ನೋ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸ್ಯಾಟರ್ಡೇ. ಓಕೆ, ಸೊ ಈ ಸಂಡೇ ಏನು ಸ್ಪೆಷಲ್ ಇದೆ? ಸಂಡೇ ನಥಿಂಗ್, ಐ ಡೋಂಟ್ ನೋ. ಓಕೆ, ಓಕೆ, ಪ್ರಾಂಪ್ಟ್ ಮಾಡಿದ್ರು. ಒನ್ ಲಾಸ್ಟ್ ಕ್ವಶನ್. ಈ ಮಂತಿನ 3rd ಸಂಡೇ ಏನು ಸ್ಪೆಷಲ್ ಇದೆ? ಐಸ್ ಕ್ರೀಮ್ ಡೇ. ಓಕೆ, ಆನ್ಸರ್ 3 ಜನನು ಸೇರ್ಕೊಂಡು ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ರೈಟ್ ಆನ್ಸರ್. ಸ್ವಲ್ಪ ಪ್ರಾಂಪ್ಟ್ ಮಾಡಿ ಅದ್ರ ಪರವಾಗಿಲ್ಲ, ಆಲ್ಮೋಸ್ಟ್ ರೈಟ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ಇವರಿಗೊಂದು ಅಂದರೆ 3 ಜನ ಪ್ರಾಂಪ್ಟ್ ಮಾಡಿದ್ದಾರೆ, ಹೌದು. ಆದರೆ ನಾನು ಒಬ್ಬರಿಗೆ ಮಾತ್ರ ಕೊಡ್ತೀನಿ. ಅವ್ರು ಪ್ರಾಂಪ್ಟ್ ಮಾಡಿರ್ಬೋದು, ಅದಕ್ಕೆ ನಾನು ಪ್ರಾಂಪ್ಟ್ ಮಾಡಬಾರ್ದು ಅಂತ ಹೇಳಿದ್ದೆ, ಬಟ್ ನೀವು ಪ್ರಾಂಪ್ಟ್ ಮಾಡಿ ಚೀಟ್ ಮಾಡಿಕೊಂಡ್ರಿ. ಸೊ ಎನಿವೇಸ್, ದಿಸ್ ಇಸ್ ಓನ್ಲಿ ಫಾರ್ ಯು. ಹ್ಯಾಂಗ್ ಯು ದವರ್ ಸೈಡಿಂದ ಗಿಫ್ಟ್ ವೋಚರ್. ಓಕೆ, ನೀವು 3 ಜನ ಸೇರಿಕೊಂಡು ನಮ್ಮ ವ್ಯೂವರ್ಸ್ಗೆ ಐಸ್ ಕ್ರೀಮ್ ಡೇ ಏನಾದರೂ ಮೆಸೇಜ್ ಕೊಡಬೇಕಾದ್ರೆ ಏನು ಕೊಡ್ತೀರಾ? ಐಸ್ ಕ್ರೀಮ್ ಡೇ. ಐ ಲವ್ ಐಸ್ ಕ್ರೀಮ್. ಐಸ್ ಕ್ರೀಮ್ಸ್ ತುಂಬ ಒಳ್ಳೆಯದು. ಇಟ್ಸ್ ವೆರಿ ಟೇಸ್ಟಿ. ಆ್ಯಂಡ್ ಐಸ್ ಕ್ರೀಮ್ ಇಸ್ ಮೈ ಫೇವ್ರೆಟ್. ದರ್ ಆರ್ ಮೆನಿ ಫ್ಲೇವರ್ಸ್ ಇನ್ ಐಸ್ ಕ್ರೀಮ್. So we can enjoy the taste of ice cream. So thanks to this. Ice cream, you scream, we'll scream for ice cream, oh baby.